ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ವಾರದ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ನಮ್ಮೂರಿನ ಪ್ರತಿಭೆ ಆಗಿರುವಂತಹ ವಸುಂಧರಾ. ಇವರು ಭರತನಾಟ್ಯ ಕ್ಷೇತ್ರ ಆಗಿರ್ಬೋದು, ಯಕ್ಷಗಾನ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಬ್ರೈಡಲ್ ಮೇಕಪ್ ಎನ್ನುವಂತಹ ಒಂದು ಕ್ಷೇತ್ರದಲ್ಲಿ ಕೂಡ ಬೆಳೆಯುತ್ತಿರುವಂತಹ ಒಂದು ಉದಯೋನ್ಮುಖ ಪ್ರತಿಭೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವಸುಂಧರಾ ಅವರೇ. ಥ್ಯಾಂಕ್ ಯು. ಸೊ ವಸುಂಧರಾ ಅವರೇ, ನೀವು ಭರತನಾಟ್ಯಂನಲ್ಲಿ ಏನು ಉದಯೋನ್ಮುಖ ಪ್ರತಿಭೆ ಈಗ ಬರ್ತಾ ಇದ್ದೀರಿ. ಸೊ ನಾನು ಕೇಳ್ಪಟ್ಟೆ ಏನಂತ ಹೇಳಿದರೆ, ನೀವು ಭರತನಾಟ್ಯವನ್ನು ಒಂಥರ ಲೈಕ್ ನಿಮ್ಮ ಪಾರ್ಟ್ ಆಫ್ ಲೈಫ್ ಆಗಿ ಮಾಡ್ಕೊಂಡು ಬಂದಿದ್ದೀರಿ. ಸೊ ಎಷ್ಟು ವರ್ಷದಿಂದ ಈ ಭರತನಾಟ್ಯವನ್ನು ಕಲ್ತ್ಕೊಂಡು ಬರ್ತಾ ಇದ್ದೀರಿ? ನಾನು ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಕಲಿತಾ ಇದ್ದೇನೆ. ಈಗ ನನಗೆ 24 ವರ್ಷ, ಅಂದರೆ 6ನೇ ವಯಸ್ಸಿನಿಂದ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. शंभो स्वयंभू शंभो शिव 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 शंभो स्वयंभू. ಓಕೆ, ನಿಮಗೆ ಅಂದರೆ ಈ ಭರತನಾಟ್ಯ ಎನ್ನುವಂಥದ್ದು ಯೂಶ್ವಲಿ ಕೆಲವು ಮಕ್ಕಳೇನಂತ ಹೇಳಿದ್ರೆ ಅವರ ಇಂಟ್ರೆಸ್ಟಲ್ಲೇ ಕಲಿತಾರೆ. ಬಟ್ ನಿಮ್ಮ ನೋಡುವಾಗ ಸಣ್ಣ ವಯಸ್ಸಲ್ಲಿ ಹೋಗಿರ್ತೀರಿ, ಸೊ ಒಬ್ವಿಯಸ್ಲಿ ಪೇರೆಂಟ್ಸ್ ಹಾಕಿರ್ತಾರೆ. ಸೊ ನಿಮಗೆ ಯಾಕೆ ಇಷ್ಟ ಆಯ್ತಾ ಆ ಮೂಮೆಂಟ್ ಎನ್ನುವಂಥದ್ದು? ಅಂದರೆ ನನ್ನ ಅಮ್ಮನಿಗೆ ಹೇಗಂದರೆ
ಎಲ್ಲ ಅವರಿಗೆ ಕಲೀಲಿಕ್ಕಾಗಲಿಲ್ಲ. ಹಾಗಾಗಿ ಮಕ್ಕಳಿಗಾದ್ರೂ ಕಲಿಸುವ ಅನ್ನೋ ಒಂದು ಆಸೆಯಿಂದ ಇದ್ದ ಎಲ್ಲ ಕ್ಲಾಸಿಗೆ ಸಹ ಕಳಿಸ್ತಿದ್ರು ಸಣ್ಣ ವಯಸ್ಸಿಂದಲೇ. ಯಾವ ವಾರ ಸಹ ಪುರುಸೊತ್ತಿರ್ತಿರ್ಲಿಲ್ಲ. ಸಂಗೀತ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್, ಅದು ಕ್ಲಾಸ್ ಅಂತ ಹೋಗ್ತಾ ಇದ್ವಿ. ಆವಾಗ ಅನಿಸ್ತಿತ್ತು ಯಾಕೆ ಈ ಅಮ್ಮ ಇಷ್ಟೆಲ್ಲ ಕ್ಲಾಸಿಗೆ ಹಾಕ್ತಿದ್ದಾರೆ, ಪುರ್ಸೊತ್ತೆ ಕೊಡ್ತಿಲ್ಲ ಅಂತ. ಮತ್ತೆ ಒಂದು ಏಜ್ ಅಂತ ಬರ್ತದಲ್ಲ, ಆವಾಗ ಬೇರೆಯವರನ್ನು ನೋಡಿ ನೋಡಿ ಭರತನಾಟ್ಯ ಮಾಡೋದು, ನನಗೆ ಸಹ ಇದನ್ನು ನಾನು ಹೀಗೆ ಮುಂದುವರಿಸ್ತಾ ಹೋಗಬೇಕು, ನನ್ನ ಅಮ್ಮನ ಇಂಟ್ರೆಸ್ಟನ್ನು ನಾನು ಸಹ ಮುಂದುವರಿಸಬೇಕು ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅದನ್ನು ಮುಂದುವರಿಸ್ತಾ ಬಂದೆ. ಅದು ಅಂದರೆ ಅದರಲ್ಲಿರುವ ಇಂಟ್ರೆಸ್ಟ್ ನನಗೆ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು. ಇನ್ನೂ ಸಹ ನನಗೆ ಅದರಲ್ಲಿ ಏನಾದರೂ ಕಲಿಬೇಕು, ಮಾಡಬೇಕು ಅನ್ನುವ ಆಸೆ ಹೆಚ್ಚಾಗ್ತಾ ಉಂಟು. ಓಕೆ, ನಾವು ಅಂದರೆ ನಿಮಗೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ, ಮುಂದೆ ಇದರಲ್ಲಿ ಸಾಧನೆ ಇನ್ನೂ ಮಾಡಬೇಕಂತ ಅಂದ್ಕೊಂಡಿದ್ದೀರಿ. ಒಳ್ಳೆಯದು. ನಿಮ್ಮ ಸಾಧನೆ, ನೀವು ಮಾಡುವಂಥ ಸಾಧನೆಗೆ ನಮ್ಮೆಲ್ಲರ ಸಪೋರ್ಟ್ ಖಂಡಿತ ಇರ್ತದೆ. ಸೊ ಏನಂತ ಹೇಳಿದರೆ, ನೀವು ನಮ್ಮೂರಿನ ಪ್ರತಿಭೆ. ಸೊ ಯಾವ ನಿಮ್ಮ ಅಂದರೆ ಚೈಲ್ಡ್ಹುಡ್ ಎಲ್ಲಿ ಆಯಿತು, ಸ್ಕೂಲಿಂಗ್ ಎಲ್ಲಿ ಆಯಿತು ನಿಮ್ಮದು? ನಾನು ಹುಟ್ಟು ಬೆಳೆದದೆಲ್ಲ ಇಲ್ಲಿ ಉಡುಪಿಯಲ್ಲೇ. ನನ್ನ ಶಿಕ್ಷಣ ಕೂಡ ಇಲ್ಲೇ ಹತ್ತಿರ ಚಿಟ್ಪಾಡಿಯಲ್ಲಿ ಇಂದಿರಾನಗರ ಸ್ಕೂಲ್, ಮತ್ತು ಸೈಂಟ್ ಸಿಸಿಲಿಯಲ್ಲಿ ಕಲಿತೆ. ಹಾಗೆ ನಾನು ಫಸ್ಟ್ ಕ್ಲಾಸಲ್ಲಿರುವಾಗ, ಫಸ್ಟ್ನೇ ಸ್ಟ್ಯಾಂಡರ್ಡಲ್ಲಿರುವಾಗ ನೃತ್ಯ ನಿಕೇತನ ಕೊಡವರು ಅಂಡರ್ ಸುಧೀರ್ ರಾವ್ ಅಂತ ನನ್ನ ಸರ್, ಅವ್ರ ಅಂಡರಲ್ಲಿ ಅಮ್ಮ ಭರತನಾಟ್ಯ ಕ್ಲಾಸಿಗೆ ಹಾಕಿದ್ರು. ಹಾಗೆ ಚೈಲ್ಡ್ಹುಡ್ಡಿಂದಲೇ ಡ್ಯಾನ್ಸ್ ಅದೆಲ್ಲ ನನಗೆ ತುಂಬ ಇಷ್ಟ, ಅಂದರೆ ಆಸಕ್ತಿಯಿಂದ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಅದಕ್ಕೆಲ್ಲ ಪಾರ್ಟಿಸಿಪೇಷನ್ಗೆ ಹೋಗಿ ಹಲವಾರು ಬಹುಮಾನಗಳನ್ನೆಲ್ಲ ಗೆದ್ದು ಬಂದಿದ್ದೇನೆ. ಅಷ್ಟೇ ಅಲ್ಲದೆ ಅದಕ್ಕಿಂತ ಸಣ್ಣ ವಯಸ್ಸಿನಲ್ಲೇ ಒಂದು 4 ವರ್ಷ 3 ವರ್ಷ ಅಮ್ಮ ಕೃಷ್ಣ ವೇಷ ಮಾಡಿ, ಅಮ್ಮನೇ ಹೇಳಿಕೊಟ್ಟು ಕೆಲವೆಲ್ಲ ಕೃಷ್ಣ ವೇಷದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಪರ್ಯಾಯ ಟೈಮಲ್ಲೆಲ್ಲ ಅದರಲ್ಲಿ ಸಹ ಬಹುಮಾನವನ್ನು ಗೆದ್ದ ಸಮಯ ಇತ್ತು ಆಗ ಒಂದು. ಹಾಗೆ ಇನ್ನು ನನ್ನದು PUC ಅದು PPC ಅಲ್ಲಿ ಪೂರ್ಣಪ್ರಜ್ಞಾ ಕಾಲೇಜ್. ಅದಾದ ನಂತರ ನನಗೆ ಶಿಕ್ಷಕಿ ಆಗಬೇಕಂತ ತುಂಬ ಆಸೆ. ಅಂದರೆ ಅದರಲ್ಲಿ ಏನಂದರೆ ನಮಗೆ ಹೇಳಿಕೊಟ್ಟು ಮತ್ತು ನಮ್ಮ ಇನ್ನೊಂದು ಫೀಲ್ಡನ್ನು ಸಹ ಮುಂದುವರಿಸ್ತಾ ಹೋಗ್ಬೋದು. ಹಾಗಾಗಿ ನನಗೆ ಶಿಕ್ಷಕಿ ಆಗಲಿಕ್ಕೆ ಮುಂಚಿನಿಂದ ಸಹ ತುಂಬ ಆಸೆ. ಹಾಗಾಗಿ ನಾನು ಇಂಜಿನಿಯರಿಂಗ್ ಮಾಡಿ ಕಂಪ್ಲೀಟ್ ಮಾಡಿ ಬಂಟಕಲ್ಲು ಶ್ರೀ ಮಧ್ವವಾದಿರಾಜದಲ್ಲಿ ಮುಗಿಸಿ ಈಗ MTech ಮಾಡ್ತಿದ್ದೇನೆ MITಯಲ್ಲಿ. MTech ಯಾವ ವಿಷಯದಲ್ಲಿ ತಗೊಂಡಿದ್ದೀರಿ? ಅದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ. ಈಗ ನನ್ನ ಫೈನಲ್ ಇಯರ್ ಇದರಲ್ಲಿ. ಓಕೆ, ವೆರಿ ನೈಸ್. ನಿಮ್ಮ ಏನು ಜರ್ನಿ ಎನ್ನುವಂಥದ್ದು ಒಂಥರ ಡಿಫ್ರೆಂಟ್ ಆಗಿತ್ತು. ಬಿಕಾಸ್ ಹೆಚ್ಚಿನ ಮಕ್ಕಳು ಈಗಿನ ಕಾಲದಲ್ಲಿ ನಿಮ್ಮದು ಈಗ ಪರ್ಸೀವ್ ಮಾಡ್ತಾ ಇದ್ರಿ, ಬಟ್ ಇನ್ನೂ ಕಲಿಬೇಕೆನ್ನುವ ಆಸೆ ಇದೆ. ಆದರೆ ಈಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಮಕ್ಕಳು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಸೊ ಅಂಥ ಒಂದು ವಿಚಾರದಲ್ಲಿ ನೀವೊಬ್ಬರು ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಬಿಕಾಸ್ ಭರತನಾಟ್ಯಂನಲ್ಲಿ ಮುಂದೆ ಹೋಗುವವರು ಬಹಳ ಕಮ್ಮಿ. ಕೆಲವರು ಒಂದು ಏಜ್ ಬಂದ ನಂತರ ಅದನ್ನು ಡ್ರಾಪ್ ಔಟ್ ಮಾಡ್ತಾರೆ, ನಮಗೆ ಗೊತ್ತಿರೋ ವಿಚಾರ. ಸೊ ಈಗ ನೀವು ವಿದ್ವತ್ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು. ಸೊ ಎಷ್ಟು ಸಮಯ ತಗೊಂಡಿತ್ತು ನಿಮಗೆ? ಒಂದು ನನ್ನ ಜೂನಿಯರ್ ಎಕ್ಸಾಮನ್ನು ನಾನು 7th ಸ್ಟ್ಯಾಂಡರ್ಡಲ್ಲಿ ಕಟ್ಟಿದ್ದೆ. 7th, ಹೌದು. ಅದಾದ ನಂತರ ಸೀನಿಯರ್ ಪ್ರೀ ವಿದ್ವತ್ ಅನ್ನೋದು ಈಗ ಕಂಪ್ಲೀಟ್ ಆಯಿತು. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೇನೆ. ಹಾಗೆ ಆ ಜರ್ನಿ ಹೇಗಂತ ಹೇಳಿದರೆ, ಜೂನಿಯರ್ ಮಾಡುವಾಗ ಓಕೆ ಮಾಡ್ಬೋದು, ನೆಕ್ಸ್ಟ್ ಸೀನಿಯರ್ ಅದಂದರೆ ನಮ್ಮ ಎಜುಕೇಷನ್ ಮತ್ತು ಇದನ್ನು ಸಂಭಾವಿಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ನೆಕ್ಸ್ಟ್ ಇಂಜಿನಿಯರಿಂಗ್ ಬಂದ ಮೇಲೆ ಆ ಟೈಮಲ್ಲಿ ನನ್ನದು ವಿದ್ವತ್ ಎಕ್ಸಾಮ್ ಮತ್ತು ಈ ಸೆಮ್ ಎಕ್ಸಾಮ್ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇತ್ತು ಕೆಲವೊಮ್ಮೆ. ಹಾಗೆ ಆದರೆ ಕಷ್ಟ ಆದರೂ ನನಗೆ ಇದನ್ನು ಬಿಡಲಿಕ್ಕಿಲ್ಲ, ಬಿಕಾಸ್ ಇಷ್ಟ. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಿ ನನ್ನ ಈ ಎಕ್ಸಾಮ್ ಎಂತ ಹೇಳ್ತಾರೆ ಭರತನಾಟ್ಯದ ಜೂನಿಯರ್ ಸೀನಿಯರ್ ಪ್ರೀ ವಿದ್ವತ್ ಅದೆಲ್ಲ ಗ್ರೇಡ್ಗಳನ್ನು ಮುಗಿಸಿದ್ದೇನೆ ಈಗ. ಓಕೆ, ವೆರಿ ನೈಸ್. ಮತ್ತು ನಿಮ್ಮ ಈ ಭರತನಾಟ್ಯಮನ್ನು ಬಿಟ್ಟು ನಿಮ್ಮ ಯಾವುದು ಇನ್ನಿತರ ಹಾಬಿಗಳಿದೆ? ಇನ್ನಿತರ ಹಾಬಿಗಳು ಹೇಳಿದರೆ ಅದೇ ಹೈಸ್ಕೂಲಲ್ಲಿ ಅದೊಂದು ಯಕ್ಷಗಾನ ರಾಜಾಂಗಣದಲ್ಲಿ ಮಾಡಿಸ್ತಿದ್ರಲ್ಲ, ಆ ಟೈಮಲ್ಲಿ ಯಕ್ಷಗಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಸಹ ಆಸಕ್ತಿ. ಭರತನಾಟ್ಯ ಯಕ್ಷಗಾನ ಅದೊಂದು ಫೀಲ್ಡೇ ಒಂಥರ ಡಿಫ್ರೆಂಟ್ ಅಲ್ಲ. ಸೊ ಅದರಲ್ಲಿ ಸಹ ಆಸಕ್ತಿ ಬಂತು. ನೆಕ್ಸ್ಟ್ ಇಲ್ಲಿ ಇಂದ್ರಾಳಿಯಲ್ಲಿ ಕೇಂದ್ರದಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯಕ್ಷಗಾನವನ್ನು. ಅದನ್ನು ಈಗ ಕಲಿತಾ ಇದ್ದೇನೆ. ಮತ್ತು ಸಂಗೀತ, ಭರತನಾಟ್ಯ ತಗೊಂಡ್ಮೇಲೆ ಸಂಗೀತ ಅದಕ್ಕೆ ಬೇಸಿಕ್ ಆಗಿ ಬೇಕು, ಹಾಗಾಗಿ ಕಲಿತಿದ್ದೆ. ಜೂನಿಯರ್ ಆಗಿ ಸೀನಿಯರನ್ನು ಕಲಿತಿದ್ದೆ. ನೆಕ್ಸ್ಟ್ ಒಂದು ಹಂತದಲ್ಲಿ ಬಿಟ್ಟೆ. ಅಂದರೆ ಅದರಲ್ಲಿ ಇಷ್ಟ ಕಮ್ಮಿ, ಆದರೆ ಬೇಕು ಅಂತ ಕಲಿತದ್ದು. ಆದರೆ ಇಷ್ಟ ಇರೋದನ್ನು ನನಗೆ ಮಾಡಲಿಕ್ಕೆ ತುಂಬ ಇಷ್ಟ. ಹಾಗಾಗಿ ಅದನ್ನು ಅಲ್ಲೇ ಬಿಟ್ಟಿದ್ದೇನೆ. ಈಗ ಮುಂದುವರಿಸಬೇಕು ಅಂತ ಒಂದು ಆಸೆ ಉಂಟು. ಅದು ಬಿಟ್ಟರೆ ನೆಕ್ಸ್ಟ್ ನನ್ನ ಅಮ್ಮ ಬ್ರೈಡಲಿಗೆಲ್ಲ ಹೋಗ್ತಾರೆ. ಹಾಗಾಗಿ ಅಮ್ಮನೊಟ್ಟಿಗೆ ಅದು ಒಂದು ಅಭ್ಯಾಸ ಆಗಿ ಹೋಗಿದೆ. ಒಂದು
ಫಸ್ಟ್ PUC ಇಂದ ಅಮ್ಮನೊಟ್ಟಿಗೆ ಹೋಗ್ತಾ ಇದ್ದೇನೆ ಬ್ರೈಡಲಿಗೆ, ಮತ್ತು ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲ ಸ್ವಲ್ಪ ನನಗೆ ಇಷ್ಟ ಜಾಸ್ತಿ, ಹಾಗೆ ಅದನ್ನೆಲ್ಲ ನೋಡ್ತಾ ಇರ್ತೇನೆ. ಓಕೆ, ಬ್ರೈಡಲ್ ಮೇಕಪ್ ಅಂತ ಹೇಳಿದ್ರಿ, ಎಷ್ಟು ಮಾಡಿದಿರಿ? ಅಂದ್ರೆ ನಿಮ್ಮ ಮದರ್ ಇಂದ ಇನ್ಸ್ಪೈರ್ಡ್ ಆಗಿರುವಂತ, ಸೊ ಈಗ ಕಂಟಿನ್ಯೂ ಮಾಡ್ಬೇಕಂತ ಏನಾದ್ರು ಐಡಿಯಾ ಇದೆಯಾ? ಕಂಟಿನ್ಯೂ ಮಾಡ್ಬೇಕಂತ ಐಡಿಯಾ ಉಂಟು. ಅಂದರೆ ಫುಲ್ ಯಾವ ರೀತಿ ಅದೊಂದು ಅಂದರೆ ಅವಕಾಶ ನಮಗೆ ನಮ್ಮ ಇದನ್ನು ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ, ಹಾಗಾಗಿ ಅದನ್ನು ಬಿಡಲಿಕ್ಕೆ ಮನಸ್ಸಿಲ್ಲ, ಕಂಟಿನ್ಯೂ ಮಾಡ್ತಾ ಇರ್ತೇನೆ. ಬ್ರೈಡಲ್ ಅಂದ್ರೆ ಯಾವ ರೀತಿ? ಪೂರ್ತಿ ಅಲಂಕಾರ, ಮೇಕಪ್, ಸಾರಿ ಆಗಿರ್ಬೋದು ಅಥವಾ ಜೆಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಮಲ್ಲಿಗೆಯ ಫುಲ್ ಜೆಲ್ಲಿ ಅಥವಾ ಜಡೆಬಿಲ್ಲೆ ಇಡುವ ಜೆಲ್ಲಿ ಆಗಿರ್ಬೋದು, ಅಥವಾ ಹೇರ್ ಸ್ಟೈಲ್, ಹಾಗೆ ವಿಧ ವಿಧದ ರೀತಿಯ ವಿನ್ಯಾಸ. ವೆರಿ ನೈಸ್, ವೆರಿ ನೈಸ್. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಇದ್ದುಕೊಂಡು ಈ ಬ್ರೈಡಲ್ ಮೇಕಪ್ ಅದಲ್ಲದೆ ಭರತನಾಟ್ಯವನ್ನು ಮಾಡ್ತಾ ಇದ್ದೀರಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ ಭರತನಾಟ್ಯ ನಿಮ್ಮ ಫೇವ್ರೇಟ್. ಸೊ ಇದರಲ್ಲಿ ಒಂದು ಏನಾದ್ರು ತರಗತಿಯನ್ನು ಸ್ಟಾರ್ಟ್ ಮಾಡಿ ಕ್ಲಾಸ್ ಕೊಡ್ಬೇಕಂತ ಏನಾದ್ರು ಇದೆಯಾ? ಅದ್ರ ಫ್ಯೂಚರ್ ಪ್ಲಾನ್ ಉಂಟು. ಈಗಾಗಲೇ ನಾನು ಮಾನ್ಸಿ ಸುಧೀರ್, ಉಡುಪಿಯ ಖ್ಯಾತ ಅವರ ಅಂಡರಲ್ಲಿ ನನ್ನ ಜರ್ನಿ ಆಗಿ ಈಗ ಅವರ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೇನೆ ಆಲ್ರೆಡಿ. ಅವರು ಒಂದು ದಿನ ಮಾಡಿದರೆ ನಾನು ಇನ್ನೊಂದು ದಿನ ಮಾಡ್ತಾ ಇದ್ದೇನೆ. ಇನ್ನು ನನ್ನದೇ ಆದ ತರಗತಿಗಳನ್ನು ಪ್ರಾರಂಭಿಸಬೇಕು ಅಂತ ಒಂದು ಆಸೆ ಉಂಟು, ಮುಂದೆ ಮಾಡ್ತೇನೆ. ವಿದ್ವತ್ ನಂತರ ಭರತನಾಟ್ಯದಲ್ಲಿ ಮುಂದಿನ ಹಂತ ಅಂತ ಬರ್ತದೆ, ಅದು ಯಾವುದು? ಅದು ಅದರಲ್ಲೇ ಭರತನಾಟ್ಯದಲ್ಲೇ PhD ಒಂದು ಸಬ್ಜೆಕ್ಟ್ ತಗೊಂಡು ಮಾಡೋದಾಗಿರ್ಬೋದು, ಹಾಗೆಲ್ಲ ಉಂಟು. ಅದು ನೋಡ್ಬೇಕು ಎಂತಾಗ್ತದೆ ಅಂತ. ಇನ್ನು ಮಾಡಬೇಕು ಎನ್ನುವಂತ ಇಚ್ಛೆ ಏನಾದರೂ ಇದೆಯಾ ನಿಮಗೆ? ಇಚ್ಛೆ ಅಂತ ಹಾಗೆ ಅಂತ ಇಚ್ಛೆ ಇಲ್ಲ, ಅದೇ ಭರತನಾಟ್ಯದಲ್ಲಿ ಪ್ರದರ್ಶಿಸುವ ರೀತಿಯಲ್ಲಿ ನನ್ನದೇ ಆದ ಒಂದು ಹೊಸತನವನ್ನು ಸೃಷ್ಟಿ ಮಾಡಿ ನನ್ನದೇ ಆದ ರೀತಿಯ ಒಂದು ಶೈಲಿಯಲ್ಲಿ ಹೋಗಬೇಕು ಅಂತ ಒಂದು ಆಸೆ ಉಂಟು. ಓಕೆ, ಯಕ್ಷಗಾನ ಅಂತ ಹೇಳಿದ್ರಿ, ಯಕ್ಷಗಾನದಲ್ಲಿ ಎಷ್ಟು ಪ್ರದರ್ಶನಗಳನ್ನು ನೀಡಿದಿರಿ? ಯಾವ ರೀತಿ ಕಲಿತಾ ಇದ್ದೀರಿ ಅದನ್ನು? ಯಕ್ಷಗಾನ ಅಂತ ಹೇಳಿದರೆ ನಾನು ಅದೇ ಹೈಸ್ಕೂಲಲ್ಲಿ ಒಂದು 3-4 ವೇಷಗಳನ್ನು ಹಾಕಿದ್ದೆ. ನನಗೆ ಜಾಸ್ತಿಯಾಗಿ ಒಳ್ಳೆ ಜೀವ ಇರುವ ಕಾರಣ ರಾಕ್ಷಸ ವೇಷ ಅಂತ ರೀತಿಯಲ್ಲೆಲ್ಲ ಸಿಗ್ತಿತ್ತು. ನೆಕ್ಸ್ಟ್ ಅದಾದ ಮೇಲೆ ಸಹ ನಾನು ಇಂಜಿನಿಯರಿಂಗಲ್ಲಿ ಆಗಿರ್ಬೋದು, PUCಯಲ್ಲಿ ಆಗಿರ್ಬೋದು ಹಲವಾರು ಪ್ರದರ್ಶನಗಳನ್ನು ಕೊಟ್ಟಿದ್ದೇನೆ. ಈಗ ನಾನು ಕಾರಣಾಂತರಗಳಿಂದ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ನೆಕ್ಸ್ಟ್ ಇನ್ನು ಹೋಗ್ತೇನೆ ಕಡಿಯಾಳಿ ಅಲ್ಲ ಇಂದ್ರಾಳಿಯಲ್ಲಿ ಕೇಂದ್ರದಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನಿಮ್ಮ ಈ ಥ್ರೂ ಔಟ್ ಜರ್ನಿ ಏನಿದೆ, ಭರತನಾಟ್ಯಂ ಆಗಿರ್ಬೋದು ಅಥವಾ ಯಕ್ಷಗಾನ ಆಗಿರ್ಬೋದು ಅಥವಾ ಇನ್ನಿತರ ಏನು ಬ್ರೈಡಲ್ ಮೇಕಪ್, ಇದಕ್ಕೆ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿದೆ? ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡ್ತದೆ? ಮನೆಯವರಂದ್ರೆ ಅಪ್ಪ ಅಮ್ಮ ಅಂತೂ ನಮಗೆ ಫುಲ್ ಸಪೋರ್ಟ್. ಸಣ್ಣದಿರುವಾಗಿಂದ ಸಹ ಅವರಿಗೆ ತುಂಬ ಆಸೆ. ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅವರು ಸಹ ಯಕ್ಷಗಾನ ಕಲಾವಿದರು. ಅಪ್ಪ ಅಮ್ಮ ಒಂದೇ ಯಕ್ಷಗಾನದಲ್ಲಿ ವೇಷ ಮಾಡಿದ ಪ್ರಸಂಗ ಕೂಡ ಉಂಟು. ಹಾಗೆ ಅವರಿಂದ ಒಂದು ಇನ್ಸ್ಪೈರ್ಡ್, ಅಂದರೆ ಅವರು ಅಷ್ಟೆಲ್ಲ ಮಾಡುವಾಗ ಈಗಿನ ಜನ್ರೇಷನಲ್ಲಿ ಇಷ್ಟು ನಮಗೆ ಕಲೀಲಿಕ್ಕೆ ಅವಕಾಶ ಇದ್ದಾಗ ನಾವು ಅದನ್ನು ಮುಂದುವರಿಸಲೇಬೇಕಾಗ್ತದೆ. ನಮ್ಮ ಇಷ್ಟದಿಂದ ನಾವು ಹೋಗ್ತೇವೆ. ಹಾಗಾಗಿ ಫ್ಯಾಮಿಲಿ ಫುಲ್ ಸಪೋರ್ಟ್ ನಮಗೆ. ಈಗ ಪ್ರೋಗ್ರಾಮಿಗೆ ಹೋಗುವಾಗ ಆಗಿರ್ಬೋದು, ಬರುವಾಗ ತುಂಬ ಲೇಟ್ ಆಗ್ತದೆ, 12 ಗಂಟೆ ಅಷ್ಟೊತ್ತು ಬಂದರೂ ಎಂತ ಹೇಳುದಿಲ್ಲ, ಯಾಕೆ ಹೋದದ್ದು, ಯಾಕೆ ಲೇಟ್ ಬಂದದ್ದು, ಅದೆಲ್ಲ ಏನೂ ಹೇಳುದಿಲ್ಲ. ಅವರಿಗೊಂದು ನಂಬಿಕೆ, ನಮ್ಮ ಮಕ್ಕಳನ್ನು ಕಲಿಸಿದ್ದೇವೆ ಸರ್ನವರೊಟ್ಟಿಗೆ ಬರ್ತಾರೆ ಅಂತ. ಹಾಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಸಹ. ತಂಗಿ ಆಗಿರ್ಬೋದು ಎಲ್ಲರೂ ಸಹ ಸಪೋರ್ಟಿಂಗ್ ಆಗಿದ್ದಾರೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ವಸುಂಧರಾ ಅವರು. ಇವರ ಜೊತೆ ನಾವು ಮಾತಾಡೋಣ, ಇವರ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ತಗೊಳ್ಳೋಣ ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್. ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್, ಆದರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟೀ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿಂಗ್ಸ್, ಶರಾರ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ.
ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ವಿರಾಮದ ನಂತರ ಸ್ವಾಗತ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ. ನಿಮ್ಮ ಈ ಸ್ಕೂಲ್ ಜರ್ನಿಗಳ ನಡುವೆ ಈ ಭರತನಾಟ್ಯಮನ್ನು ಹೇಗೆ ಕೋಪಪ್ ಮಾಡ್ತಿದ್ರಿ ಎಕ್ಸಾಮ್ಸ್ ಟೈಮಲ್ಲಿ ಎಸ್ಪೆಷಲಿ? ಭರತನಾಟ್ಯದಲ್ಲಿ ಈಗ ಅಂದರೆ ಸೆಮ್ ಎಕ್ಸಾಮ್ ಬರುವಾಗೆಲ್ಲ ಅದು ಓದಿದ್ರೆ ಆಯ್ತು, ಅದು ನಮಗೆ ಇಂಟರ್ನಲ್ಸ್ ಹಾಗೆಲ್ಲ ಇರ್ತದೆ. ಸೊ ಆಲ್ಮೋಸ್ಟ್ ಓದಿ ಆಗಿರ್ತದೆ. ಭರತನಾಟ್ಯದಲ್ಲಿ ಡ್ಯಾನ್ಸ್ ಮಾಡೋದು ಬಿಟ್ಟರೆ ಬೇರೆ ಥಿಯರಿ ಸಹ ಇರ್ತದೆ. ಅದು ಡ್ಯಾನ್ಸ್ ಮಾಡೋದು ನಾವು ಕ್ಲಾಸಲ್ಲಿ ಮಾಡಿ ಮಾಡಿ ಅಭ್ಯಾಸ ಆಗಿರ್ತದೆ. ಥಿಯರಿ ಒಂದು ಓದಲಿಕ್ಕೆ ಇರ್ತಿತ್ತು, ಅದು ಪುಟ್ಟಗಟ್ಟಲೆ ಇರ್ತಿತ್ತು. ಆದರೆ ಅದು ಏನು ತುಂಬ ಕಷ್ಟ ಅಂತ ಇರಲಿಲ್ಲ. ಅಂದರೆ ಅದರ ಹಿನ್ನೆಲೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಡ್ಯಾನ್ಸರ್ಸ್ನ ಪರಿಚಯ ಅಥವಾ ಈ ಹಸ್ತ ವಿನಿಯೋಗ ಅದೆಲ್ಲ ಕಲೀಲಿಕ್ಕೆ ತುಂಬ ಆಸಕ್ತಿಯಿಂದ ಇರ್ತಿತ್ತಲ್ಲ. ಹಾಗಾಗಿ ಇಷ್ಟ ಆದಾಗ ಯಾವುದು ಕಷ್ಟ ಆಗೋದಿಲ್ಲ. ಹಾಗಾಗಿ ಎರಡನ್ನು ನಿಭಾಯಿಸ್ಲಿಕ್ಕೆ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಓಕೆ, ವೆರಿ ನೈಸ್. ಅಷ್ಟೇ ಅಲ್ಲದೆ ನಾನು ಅನ್ಕೊಂಡೆ, ಅಂದರೆ ಭರತನಾಟ್ಯದಲ್ಲಿ ಪ್ರದರ್ಶನಗಳನ್ನು ಕೊಡುವಂಥದ್ದು ಬಹಳ ಕಷ್ಟ, ನಿಜ ಹೇಳಬೇಕಂತ. ಯಾಕಂತ ಹೇಳಿದ್ರೆ ಅದರ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಕೊಡಬೇಕಾದ ಕಾನ್ಸಂಟ್ರೇಷನ್ ಎನ್ನುವಂಥ. ಸೊ ಎಕ್ಸಾಮ್ಸ್ ಟೈಮಲ್ಲಿ ಈಗ ಪ್ರೋಗ್ರಾಮ್ ಬಂತು ಅಂದರೆ ನೀವು ಹೇಗೆ ಕೋಪಪ್ ಮಾಡ್ತಿದ್ರಿ ಅಂತ? ನಾನು ಹೋಗ್ತಿದ್ದೆ. ನನ್ನ ಟೆಂತಲ್ಲಿ ಹಿಂದಿನ ದಿವಸ 10th ಎಕ್ಸಾಮ್ ಫೈನಲ್ ಇರ್ತಿದ್ರೆ ಅದರ ಹಿಂದಿನ ದಿವಸ ಸಹ ಪ್ರೋಗ್ರಾಮಿಗೆ ಹೋಗಿದ್ದೇನೆ. ಹಾಗಾಗಿ ಅದು ನನಗೆ ಎಂತ ಟೆನ್ಷನ್ ಅಂತ ಇರಲಿಲ್ಲ. ಎಕ್ಸಾಮ್ 10th PUC ಅಲ್ಲಿ ತನಕ ಎಂತ ಗೊತ್ತಾಗ್ತಿರ್ಲಿಲ್ಲ. ಇಂಜಿನಿಯರಿಂಗ್ ಬರುವಾಗ ಸ್ವಲ್ಪ ಸೆಮ್ ಎಕ್ಸಾಮ್ ಅಂತ ಫೀಲ್ ಆಗ್ತಿತ್ತು. ಆದರೆ ಸಹ ಹೋಗ್ತಿದ್ವಿ. ಇಲ್ಲಿ MTech ಬಂದ ಮೇಲೆ ಸಹ ನನ್ನ ನೆಕ್ಸ್ಟ್ ದಿನ ಸೆಮ್ ಎಕ್ಸಾಮ್ ಇದ್ರೆ ಹಿಂದಿನ ದಿವಸ ಹೋಗ್ತಿದ್ದೆ. ಬೆಳಗ್ಗೆ ಬೇಗ ಎದ್ದು ಓದೋದು, 3 ಗಂಟೆ ಎಲ್ಲ ಹಾಗೆ ಎದ್ದು ಓದ್ತಿದ್ದೆ. ಆವಾಗ ನಮಗೆ ಎಂತ ಅಂದರೆ ಡ್ಯಾನ್ಸ್ ಬೇಕು, ಅದನ್ನ ಬಿಡ್ಲಿಕ್ಕಿಲ್ಲ, ಇದನ್ನ ಸಹ ಬರೀಬೇಕು, ಹಾಗೆ ಆಗ್ತಿತ್ತು. ಓಕೆ, ವೆರಿ ನೈಸ್. ಇಂಥ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ ಭರತನಾಟ್ಯಮನ್ನು ನೀವು ಬಿಡಲಿಲ್ಲ ಅಂತ ಆಯಿತು. ಸೊ ಇನ್ನು ಭರತನಾಟ್ಯಂನಲ್ಲಿ ಏನಾದರೂ ಸ್ಪೆಷಲ್ ಸಾಧನೆ ಮಾಡಬೇಕು ಅದು ಬಿಟ್ಟರೆ, ಅಥವಾ ಯಕ್ಷಗಾನದಲ್ಲಿ ಏನಾದರೂ ಸ್ಪೆಷಲ್ ಸಾಧನೆ ಮಾಡಬೇಕಂತ ಇಟ್ಕೊಂಡಿದ್ದೀರಾ? ಅದೇ ಭರತನಾಟ್ಯದಲ್ಲಿ ನನಗೆ ಆಸಕ್ತಿ ಉಂಟು. ಅಂದರೆ ಈಗ ನಮ್ಮೂರಲ್ಲೇ ನಮ್ಮ ಟೀಚರ್ ಅಂತ ತಗೊಂಡ್ರೆ ಮಾನಸಿ ಸುಧೀರ್, ಅವರ ರೀತಿಯಲ್ಲಿ ಹೆಸರು ಮಾಡಿದ್ದಾರೆ. ಅಥವಾ ಬೇರೆ ಕಲಾವಿದರಾಗಿರ್ಬೋದು. ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ನನ್ನ ಒಬ್ಬರು ಅಕ್ಕ ನನಗೆ ಇನ್ಸ್ಪೈರ್, ಅನಘ ಅಕ್ಕ ಅಂತ. ಅವರದೇ ರೀತಿಯಲ್ಲಿ ಒಂದು ಅವರತನವನ್ನು ಇಟ್ಕೊಂಡು ಅವರು ಭರತನಾಟ್ಯ ಮಾಡ್ತಿದ್ದಾರೆ. ಹಾಗೆ ನನಗೆ ಸಹ ನನ್ನದೇ ಆದ ರೀತಿಯಲ್ಲಿ ಒಂದು ನನ್ನ ಪ್ರತಿಭೆಯನ್ನು ಹೊರಗೆ ಹಾಕಬೇಕು ಅಂತ, ಅಂದರೆ ನನ್ನದೇ ಆದ ಶೈಲಿಯಲ್ಲಿ ನನ್ನ ಥಾಟ್ಸನ್ನು ಹೊರಗೆ ಹಾಕಬೇಕು ಅಂತ ಆಸೆ ಉಂಟು. ಅದನ್ನು ಮಾಡಬೇಕು. ಮತ್ತು ನನ್ನ ಕ್ಲಾಸ್ಗಳನ್ನು ಆರಂಭಿಸಬೇಕು ಅಂತ ಸಹ ಒಂದು ಆಸೆ ಉಂಟು. ಓಕೆ, ವೆರಿ ನೈಸ್. ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ನಾವು ಹಾರೈಸ್ತೇವೆ. ಅಷ್ಟೇ ಅಲ್ಲದೆ ಈ ಭರತನಾಟ್ಯಂನಲ್ಲಿ ವಿವಿಧ ಫಾರ್ಮ್ಗಳನ್ನು ನೀವು ಮಾಡಿ ತೋರಿಸ್ತೀರಿ ಪ್ರದರ್ಶನಗಳಲ್ಲಿ. ಸೊ ಆ ಫಾರ್ಮ್ಗಳನ್ನು ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ನಿಮಗೆ? ಅಂಥದ್ದೇನೂ ಇಲ್ಲ. ಭರತನಾಟ್ಯದಲ್ಲಿ ಫಾರ್ಮೇಷನ್ ಅಂತ ಬಂದರೆ ಈಗ ಅದು ಕೊರಿಯೋಗ್ರಫಿ ಮೇಲೆ ಡಿಪೆಂಡ್. ಹೌದು. ಸೊ ಅದು ಸ್ಟೆಪ್ಸ್ ಮಾಡುವಾಗ, ಅಂದರೆ ಅಲ್ಲಿ ಸ್ಟೇಜಿಗೆ ಹೋದ್ಮೇಲೆ ನಮ್ಗೆ ಎಂಥದ್ದು ಇರುವುದಿಲ್ಲ. ಕೊರಿಯೋಗ್ರಫಿ ಮಾಡುವಾಗ ಮಾತ್ರ ಟೈಮ್ ತಗೊಳ್ತಾ ಇರ್ತದೆ. ಮತ್ತೆ ಒಂದರಿಂದ ಇನ್ನೊಂದು ಎಲ್ಲರ ಥಾಟ್ಸ್ ಬರ್ತದಲ್ಲ. ನಾವೀಗ ಸದ್ಯಕ್ಕೆ ಗ್ರೂಪಲ್ಲಿ ಹೋಗುವ ಕಾರಣ ಎಲ್ಲರ ಥಾಟ್ಸ್ ಬರುವಾಗ ಒಂದು ಒಳ್ಳೆ ರೀತಿಯ ಕೊರಿಯೋಗ್ರಫಿ ಆಗ್ತದೆ. ಅದೇ ಸಿಂಗಲ್ ಮಾಡುವಾಗ ಎಂತ ಮಾಡ್ಬೋದು, ಸೋಲೋ ಅವರಿಗೆ ಬೋರ್ ಆಗ್ಬಾರ್ದು ನಾವು ಮಾಡೋದು ಪ್ರೇಕ್ಷಕರಿಗೆ. ಹಾಗಾಗಿ ನಮ್ಮ ಥಾಟ್ಸನ್ನು ಹೇಗೆ ಇಂಪ್ರೂವ್ ಮಾಡಬೇಕು, ಇನ್ನೊಬ್ಬರಿಂದ ಹೆಲ್ಪ್ ತಗೊಳ್ಬೇಕು. ಆವಾಗ ಇದು ಬೋರ್ ಆಗ್ತದಾ ಅಂತ ಕೇಳಿ, ಹಾಗೆ ಅದನ್ನು ನಾವು ತಗೊಂಡು ಅವರಿಂದ ಬರುವ ಸಲಹೆಗಳನ್ನು ತಗೊಂಡು ಪ್ರದರ್ಶಿಸಿದಾಗ ಆ ಫಾರ್ಮೇಷನ್ ಇರ್ಬೋದು ಅಥವಾ ನಾವು ಕೊಡುವ ಎಕ್ಸ್ಪ್ರೆಷನ್ ಇರ್ಬೋದು ಅವರಿಗೆ ತಲುಪ್ತದೆ ಅಂತ ನನ್ನ ಅನಿಸಿಕೆ. ಓಕೆ, ನೀವು ಸದ್ಯಕ್ಕೆ ಈ ಜರ್ನಿಯಲ್ಲಿ ಎಷ್ಟು ಪ್ರೋಗ್ರಾಮ್ಗಳನ್ನು ಕೊಟ್ಟಿರ್ಬೋದು ಅಂದಾಜು? ನಾನು ಸುಮಾರು 300ಕ್ಕೂ ಹೆಚ್ಚು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀರಿ. ಎಲ್ಲೆಲ್ಲ ಕೊಟ್ಟಿದ್ದೀರಿ? ಅಂದರೆ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಕಡೆ? ಕರ್ನಾಟಕ ರಾಜ್ಯ ಬಿಟ್ಟು ಡೆಲ್ಲಿಗೆ ಹೋಗಿದ್ವಿ ನಾವು. ಅಂದರೆ ನಮ್ಮದೊಂದು ನೃತ್ಯ ನಿಕೇತನ ಕೊಡೂರು ಸಂಸ್ಥೆಯ ಡ್ಯಾನ್ಸ್ ಡ್ರಾಮಾ ಅಂತ ಚಿತ್ರ ನಾಟಕ. ಅದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ನಾಟಕದ ಒಂದು ಉತ್ಸವ ನಡೀತದೆ, ಅಲ್ಲಿ ಸೆಲೆಕ್ಟ್ ಆಗಿತ್ತು. ಆ ಟೈಮಲ್ಲಿ ಡೆಲ್ಲಿಗೆ ಹೋಗಿದ್ವಿ. ಮತ್ತು ಮೌಂಟ್ ಅಬು ಅಲ್ಲಿ ನಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಹಾಗೆ ತುಂಬ ಕಡೆ ಬೆಂಗಳೂರು ಹಾಗೆ ಹೋಗ್ತಾ ಇರ್ತೇವೆ. ಓಕೆ, ಹೇಗೆ ಅನಿಸ್ತದೆ? ಅಂದರೆ ನಮ್ಮೂರಲ್ಲಿ ಪ್ರದರ್ಶನ ಕೊಡುವುದಕ್ಕೂ ಬೇರೆ ಕಡೆ ಪ್ರದರ್ಶನ ಕೊಡುವುದಕ್ಕೂ ಯಾವ ವ್ಯತ್ಯಾಸ ಇರ್ತದೆ? ಅದೇ ಬೇರೆ ಕಡೆ ನಮ್ಮೂರಲ್ಲಾದ್ರೆ ನಮ್ಮ ಟೀಮ್ ಬಂತು ಅಂತ, ಅಲ್ಲಿ ಹಾಗಲ್ಲ, ಇಲ್ಲಿ ಡ್ಯಾನ್ಸ್ ಮಾಡೋರು ಬರ್ತಿದ್ದಾರೆ ಅಂತ ಒಂದು ಫುಲ್ ಅಂದರೆ ಫೀಲಿಂಗ್ ಬೇರೆ ಇರ್ತದೆ. ಮತ್ತು NSD ಅಲ್ಲೆಲ್ಲ ಹೋಗುವಾಗ ನಮಗೆ ನೋಡೋದು ಹೊಸತ್ತು, ನಾವೇ ಫಸ್ಟ್ ಟೈಮ್ ಹೋಗೋದಲ್ಲ, ಹಾಗೆ ನಾವೇ ಎಲ್ಲವನ್ನು ನೋಡಿ ಅಂದರೆ ಅಲ್ಲಿನ ಪರಿಸರವನ್ನು ಎಂಜಾಯ್ ಮಾಡ್ಕೊಂಡು ಹೋಗುವ ಅದೊಂದು ರೀತಿಯೇ ಬೇರೆ. ಹಾಗಾಗಿ ಇಲ್ಲಿ ಕಲಿಯುವುದು ಮತ್ತು
ನಾವು ಹೊರಗೆ ಹೋಗಿ ಅಲ್ಲಿಯ ರೀತಿಯನ್ನು ಕಲಿಯುವುದು ತುಂಬಾ ವ್ಯತ್ಯಾಸ ಉಂಟು. ನಿಜ. ಅದರಿಂದ ಸಹ ಕಲಿತೇವೆ, ಇಲ್ಲಿ ಸಹ ಕಲಿತೇವೆ. ನಿಜ ಹಾಗೆ. ನಿಜ ನೀವು ಹೇಳಿದ ಮಾತು ನಿಜವಾಗ್ಲೂ ಸತ್ಯ. ಯಾಕಂತ ಹೇಳಿದ್ರೆ ಒಂದೇ ಕಡೆಯಲ್ಲಿ ಇದ್ದುಕೊಂಡು ನಮಗೆ ಕಲೀಲಿಕ್ಕೆ ಕಷ್ಟ, ಅಂಥದ್ರಲ್ಲಿ ನೀವು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೀವಿ. ಸೊ ಹೋದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ಡ್ಯಾನ್ಸ್ ಮಾಡುವಾಗ, ಬಿಕಾಸ್ ಬೇರೆ ಬೇರೆ ಕಡೆಯವರು ಇರ್ತಾರೆ. ಸೊ ಈ ನಾವು ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇರ್ತೇವೆ. ಸೊ ಯಾವ ರೀತಿ ಇರ್ತದೆ ಆ ಮೂಮೆಂಟ್? ಆ ಮೂಮೆಂಟ್ ಅಂದ್ರೆ ಈಗ ಆ ಡ್ಯಾನ್ಸ್ ಡ್ರಾಮಾವನ್ನು ನಿರ್ದೇಶಿಸಿದವರು ಶ್ರೀಪಾದ್ ಸರ್ ಅಂತ, Okay. ಅವರು ಖ್ಯಾತ ನಿರ್ದೇಶಕರು. ಓಕೆ. ಅವರು ಅವರ ಥಾಟ್ಸ್ ಅನ್ನು ಹೇಳುವ ರೀತಿ ಆಗಿರ್ಬೋದು ನಮ್ಮ ಹತ್ತಿರ, ಅದನ್ನೀಗ ಎಕ್ಸಿಕ್ಯೂಷನ್ ಹೇಗೆ ಮಾಡಬೇಕು ಅದೆಲ್ಲ ಹೇಳುವ ರೀತಿಯಲ್ಲಿ ತುಂಬಾ ನಮಗೆ ಹೀಗೆಲ್ಲ ಉಂಟು. ಅವರಂದ್ರೆ ರಂಗಭೂಮಿ ಅಲ್ಲಿಂದ ಬಂದವರು. ಅದನ್ನು ಭರತನಾಟ್ಯಕ್ಕೆ ಹೇಗೆ ಕನೆಕ್ಟ್ ಮಾಡ್ತಾರೆ, ಅದೆಲ್ಲ ಥಾಟ್ ಪ್ರೊಸೆಸ್ ತುಂಬಾ ಒಳ್ಳೆ ರೀತಿಯಲ್ಲಿ ಆಗ್ತಿತ್ತು. ಹಾಗೆ ಅಲ್ಲಿ ಪ್ರದರ್ಶಿಸಿದ ನಂತರ ಈಗ NSD ಅಲ್ಲಿ ಪ್ರದರ್ಶಿಸಿದ ನಂತರ ಅದರೊಟ್ಟಿಗೆ ವಾದ ಅಂತ ಉಂಟು. ಒಂದು ಕೂತ್ಕೊಂಡು ಕ್ವಶನ್ಸ್ ಕೇಳ್ತಾರೆ ಅಲ್ಲಿಯ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಯಾರಾದ್ರೂ ಆಗಿರ್ಬೋದು, ಯಾರ ಹತ್ರ, ನಿರ್ದೇಶಕರ ಹತ್ರ, ಇದ್ಯಾಕೆ ಹೀಗೆ ಮಾಡಿದ್ರೆ, ಅದ್ಯಾಕೆ ಹಾಗೆಲ್ಲ ಇರುವಾಗ ಇವರಿಗೆ ಅಷ್ಟು ಅರ್ಥ ಆಗಿದೆ. ನಮ್ಮದು ಕನ್ನಡ ಸಾಂಗ್ಸ್ ಇರ್ಬೋದು, ಅಲ್ಲಿ ಅವರಿಗೆ ಅದೆಲ್ಲ ಅರ್ಥ ಆಗುದಿಲ್ಲ, ಆದ್ರೆ ಅವರಿಗೆ ನೋಡಿ ಎಂಥದೊಂದು ಅರ್ಥ ಆಗಿದೆ ಅಂತ ಒಂದು ಗೊತ್ತಾಗ್ತದಲ್ಲ, ಹಾಗೆ ಅದೆಲ್ಲ ಖುಷಿ ಆಗ್ತದೆ. ಓಕೆ. ಅಂದ್ರೆ ನೀವು ಅಲ್ಲಿ ಆ ವಾದದ ಸಂದರ್ಭದಲ್ಲಿ ಅವರಿಗೆ ರೀಚ್ ಆಗಿದೆಯಾ ಎನ್ನುವಂಥದ್ದನ್ನು ತಿಳ್ಕೊಳ್ತೀರಿ ಅಂತ ಆ ಮೂಮೆಂಟ್ ಅಲ್ಲಿ. ಸೊ ಎಷ್ಟು ತಂಡಗಳು ಬರ್ತಾ ಇತ್ತು ಆ ಟೈಮಲ್ಲಿ? ಅಲ್ಲಿ ತುಂಬಾ ಒಂದು 1000 ತಂಡಗಳಿರ್ಬೋದು. ಎಷ್ಟು ದಿನ ತಕೊಂಡಿತ್ತು ಆ ಮೂಮೆಂಟ್? ಐ ಮೀನ್ ಡ್ಯಾನ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಎಷ್ಟು ದಿನಗಳಲ್ಲಿ ನೀವು ಇದ್ರಿ, ಎಷ್ಟು ದಿನ ತಗೊಂಡಿದ್ರಿ? ನಾವು 1 ದಿನದ ಪರ್ಫಾರ್ಮೆನ್ಸ್ ಇದ್ದದ್ದು. ನಾವು 2-3 ದಿನ ಬೇಗ ಹೋಗಿ ಮತ್ತೆ 1 ವಾರ ಡೆಲ್ಲಿ ಎಲ್ಲ ತಿರುಗಿ ಎಲ್ಲ ಬಂದಿದ್ವಿ. ಹಾಗೆ ಬೇರೆ ನಾಟಕಗಳನ್ನು ನೋಡ್ಲಿಕ್ಕೆ ಸಹ ಹೋಗಿದ್ವಿ ಅಲ್ಲಿ. ಎಲ್ಲ ನೋಡ್ಲಿಕ್ಕೆ ಅಂದ್ರೆ ನೋಡಿ ಆಗಿರ್ಬೋದು, ಅದರಿಂದ ತಿಳಿಲಿಕ್ಕೆ ತುಂಬಾ ಇದೆ. ಓಕೆ, ಫೈನ್. ನೀವು ಹೇಳ್ತಾ ಇದ್ರಿ ಅದೇ ಚಿತ್ರನಾಟಕ ಅಂತ ಹೇಳಿದ್ರೆ, ಸೊ ಆ ತಂಡದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಅದರಲ್ಲಿ ಒಂದು 16-20 ಜನ ಆಲ್ಮೋಸ್ಟ್ ಇದ್ದೇವೆ. ಎಲ್ಲ ಹೀಗೆ ಕಲಿಯುವ ಮಕ್ಕಳೇ. ಭರತನಾಟ್ಯ ಒಂದು ಪ್ರೊಫೆಷನ್ ಮತ್ತೆ ಸ್ಟಡೀಸ್ ಒಂದು ಪ್ರೊಫೆಷನ್ ಮಾಡಿಕೊಂಡು. ನೀವು ಹೇಳಿದ್ರಿ ಡೆಲ್ಲಿಗೆ ಹೋಗಿದ್ರಿ, ಸೊ ಅಲ್ಲಿ ಎಷ್ಟು ನಿಮ್ಮ ತಂಡದ ಮಕ್ಕಳು ಬಂದಿದ್ರು? ಅದೇ ನಾವು ಒಂದು ಟೋಟಲ್ 20-25 ಜನ ಹೋಗಿದ್ವಿ. ಎಲ್ಲ ನಾವು ಕಲಿತಿರುವ ಮಕ್ಕಳೇ, ಅಂದರೆ BCom ಅಥವಾ BSc ಅಥವಾ PUC ಹಾಗೆ. ನಮ್ಮದೊಂದು ತಂಡ ಅಲ್ಲಿ ಹೋಗುವಾಗ ಎಂಜಾಯ್ ಮಾಡುವ ಮೂಮೆಂಟ್ಸ್ ಆಗಿರ್ಬೋದು, ಅಲ್ಲಿ ಹೋಗಿ ಹೊಸ ಜಾಗ, ಮತ್ತು ಅಲ್ಲಿ ಆ ಥಿಯೇಟರ್ ನೋಡುವಾಗಲೇ ಎಷ್ಟು ದೊಡ್ಡ ಥಿಯೇಟರಲ್ಲಿ ನಾವು ಮಾಡ್ತಿದ್ದೇವಲ್ಲ ಅಂತ ಅನುಭವ ಎಲ್ಲ ತುಂಬ ಒಳ್ಳೆಯದು, ಖುಷಿ ಆಗ್ತದೆ. ಆಮೇಲೆ ಅದೇ ಟೀಮ್ ಒಟ್ಟಿಗೆ ಈಗ ಇನ್ನೊಂದು ಪ್ರೊಡಕ್ಷನ್ ಹೊಸತಾಗಿ ಸ್ಟಾರ್ಟ್ ಆಗಿದೆ, ನಮ್ಮ ನೃತ್ಯ ನಿಕೇತನ ಕೊಡವರು, ನಾರಸಿಂಹ ಅಂತ. ಉಡುಪಿಯಲ್ಲಿ ಈಗಾಗಲೇ ಒಂದು ಪ್ರದರ್ಶನಗೊಂಡಿತ್ತು ಸ್ಟಾರ್ಟಿಂಗಲ್ಲಿ. ಅದು ಸಹ ಈಗ ಹಲವಾರು ಕಡೆ, ಹೊನ್ನಾವರ ಆಗಿರ್ಬೋದು, ಗುಣವಂತೆ, ಹಾಗೆ ಹಲವು ಕಡೆ ಪ್ರದರ್ಶನಗೊಳ್ತಾ ಉಂಟು. ಓಕೆ. ನೀವು ಆ ಟೈಮಲ್ಲಿ ಮಾಡಿದಂತಹ ನಾಟಕದ ಅಂದ್ರೆ ಚಿತ್ರನಾಟಕ, ಅದರ ಹೆಸರು ಏನಿತ್ತು? ಅದು ಚಿತ್ರವೇ ಅದರ ಹೆಸರು. ಓಕೆ ಓಕೆ. ಅದೇ ಕಾನ್ಸೆಪ್ಟ್, ಅಂದ್ರೆ ಕಾನ್ಸೆಪ್ಟ್ ಯಾವ್ದು ಯೂಸ್ ಮಾಡಿ? ಅರ್ಜುನ ಮತ್ತೆ ಚಿತ್ರಾಂಗದೆಯ ಪ್ರಸಂಗ. ಅವಳು ಅಂದ್ರೆ ಕಾಡಲ್ಲಿ ಇರುವಾಗ ಅರ್ಜುನನ್ ನೋಡಿ ಅವಳ ಮನಸ್ಸು ಒಲಿಯುವ ರೀತಿ, ಆ ಪ್ರಸಂಗವನ್ನಿಟ್ಟುಕೊಂಡು ಈ ನಾಟಕವನ್ನು ಮಾಡಿದ್ದಾರೆ. ಓಕೆ. ಈ ನಾಟಕ ಪ್ರಿಪೇರ್ ಆಗ್ಲಿಕ್ಕೆ ನಿಮ್ಗೆ ಎಷ್ಟು ಸಮಯ ತಗೊಂಡಿತ್ತು ಆ ಟೈಮ್? ಈ ನಾಟಕ ಪ್ರಿಪೇರ್ ಆಗ್ಲಿಕ್ಕೆ 1 ವರ್ಷ ಹಿಡ್ದಿದೆ. ಅಂದ್ರೆ ಎಷ್ಟೇ ಕಷ್ಟ ಅದು ಸಹ ಬೆಳಗ್ಗೆ ಕಾಲೇಜ್ ಇದ್ರೆ ಬೆಳಗ್ಗೆ ಬೇಗ 5 ಗಂಟೆ ಹಾಗೆಲ್ಲ ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇತ್ತು. ಹಾಗೆ ಅದೇ 1 ವರ್ಷದ ಸುಮಾರು ಒಂದು ಎಷ್ಟೋ ಹಣದ ಪ್ರೊಡಕ್ಷನ್ ಇದು. ಹಾಗೆ ಅದೀಗ ಒಂದು ಸುಮಾರು ಶೋಸ್ ಆಗಿದೆ ಆಲ್ಮೋಸ್ಟ್. ನೀವು ಎಷ್ಟು ಶೋ ಮಾಡಿದ್ರಿ ಅದರಲ್ಲಿ ಇದ್ದುಕೊಂಡು? ನಾನೊಂದು 15 ಶೋ ಆದ್ರೂ ಮಾಡಿದ್ದೇನೆ. ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಶೋಸ್ ಅನ್ನು? ರೀಸೆಂಟ್ ಆಗಿ ಎಲ್ಲಿದೆ ಆ ಶೋಸ್? ಈಗ ಅಂದ್ರೆ ಹೊಸ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನಾರಸಿಂಹ ಅಂತ ಹೆಚ್ಚಾಗಿ ಅದೇ ಆಗ್ತಾ ಉಂಟು. ಅದು ಹೋದ್ಸತಿ ಅದೇ ಗುಣವಂತೆಯಲ್ಲಿ ಲಾಸ್ಟ್ ಶೋ ಆಯ್ತು. ಅದ್ರ ಮುಂಚಿನ ಶೋಗೆಲ್ಲ ನನಗೆ ಸ್ವಲ್ಪ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಂದ್ರೆ ಕಾಲು ನೋವು ಇದ್ದ ಕಾರಣ, ಫ್ರಾಕ್ಚರ್ ಆಗಿತ್ತು ಕಾಲು. ಹಾಗಾಗಿ ಈಗ 1 ವರ್ಷದಿಂದ ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ದೇನೆ. ಫೈನ್. ವಸುಂಧರ ಅವರೇ, ನೀವು ಹೇಳಿದ್ರಿ ಏನಂತ, ನಿಮ್ಮ ಭರತನಾಟ್ಯದ ಜರ್ನಿ ಬಗ್ಗೆ ಅಥವಾ ನಿಮ್ಮ ಯಕ್ಷಗಾನದ ಜರ್ನಿ ಬಗ್ಗೆ ಹೇಳಿದ್ರಿ. ಅಷ್ಟೇ ಅಲ್ಲದೆ ನಿಮ್ಮ ಹಾಬೀಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಇದೆಲ್ಲ
ಕೇಳಿದಾಗ ನಮಗೆ ಒಂಥರ ಡಿಫ್ರೆಂಟ್ ಆದ ಫೀಲಿಂಗ್ ಬಂತು. ಬಿಕಾಸ್ ಎಜುಕೇಷನ್ ಜೊತೆಗೆ ನೀವು ಭರತನಾಟ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಬ್ರೈಡಲ್ ಮೇಕಪ್ಪನ್ನು ನೀವು ಏನು ಮಾಡ್ತಾ ಇರುವಂಥದ್ದು ಒಂದು ಉತ್ತಮ. ನಿಜವಾಗಿ ಈಗಿನ ಜನ್ರೇಷನ್ ಏನು ಅದನ್ನು ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಟೆಕ್ನಾಲಜೀಸ್. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಇಂದಿನ ಯುವ ಜನರಿಗಾಗಿರ್ಬೋದು ಅಥವಾ ಇನ್ನು ಮುಂದೆ ಬರುವಂತಹ ಮಕ್ಕಳಿಗಾಗಿರ್ಬೋದು ಯಾವ ರೀತಿ ಮೆಸೇಜನ್ನು ಕೊಡ್ಬೋದು ಅಂತ? ಮೆಸೇಜ್ ಅಂತ ಹೇಳಿದರೆ, ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ಇಷ್ಟದಿಂದ ಮಾಡಬೇಕು. ಮತ್ತು ಈ ಭರತನಾಟ್ಯ ಅಂತ ಒಂದು ಅಸಡ್ಡೆಯನ್ನು ಕೊಡಬಾರ್ದು. ಭರತನಾಟ್ಯ ಆಗಿರ್ಬೋದು, ಯಕ್ಷಗಾನ, ಈಗ ಹೆಚ್ಚಾಗಿ ಎಲ್ಲರೂ ಫಿಲ್ಮ್ ಅದಕ್ಕೆಲ್ಲ ಹೋಗ್ತಾರೆ, ಫಿಲ್ಮ್ ಡ್ಯಾನ್ಸ್ ಹಾಗೆ. ಆದರೆ ಇದರಿಂದ ಸಿಗುವ ಒಂದು ರೀತಿಯ ಸಂಸ್ಕಾರ ಇರ್ಬೋದು ಅಥವಾ ಕತೆಗಳ ನಾಲೆಜ್. ಈಗ ಫಿಲ್ಮ್ ಡ್ಯಾನ್ಸಲ್ಲಿ ನಮ್ಮ ಪುರಾಣ ಕತೆಗಳನ್ನು ಹೇಳ್ತಾರಾ? ಇಲ್ಲ. ಆದರೆ ಭರತನಾಟ್ಯ, ಯಕ್ಷಗಾನದಲ್ಲಿ ಪುರಾಣ ಕತೆಗಳು ಗೊತ್ತಿಲ್ಲದಿದ್ದರೆ ನಾವು ಓದಿ ತಿಳ್ಕೊಳ್ಬೋದು. ಹಾಗೆ ಹಲವು ವಿಷಯಗಳನ್ನು ನಾವು ತಿಳಿಬೋದು ಇದರಿಂದ. ಅಥವಾ ಸ್ಟೇಜಿನ ಎಕ್ಸ್ಪೀರಿಯನ್ಸ್, ಸ್ಟೇಜಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ಅಥವಾ ಆಡಿಯನ್ಸನ್ನು ಹೇಗೆ ಕ್ಯಾಚ್ ಮಾಡ್ಬೋದು, ಅವರೊಟ್ಟಿಗೆ ಮಾತಾಡುವ ರೀತಿ, ಒಂದು ಆ್ಯಟಿಟ್ಯೂಡ್ ಅಂತ ಹೇಳ್ತಾರಲ್ಲ, ಅಂದರೆ ಅದು ಓವರ್ ಆದರೆ ಸಹ ಅದು ಅಹಂಕಾರಕ್ಕೆ ಹೋಗ್ತದೆ. ಹಾಗೆಲ್ಲ ಇಲ್ಲ. ಆ ರೀತಿ ಅಂದರೆ ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ನಡೆಸಲಿಕ್ಕೆ ಒಂದು ಧೈರ್ಯವನ್ನು ಕೊಡ್ತದೆ. ಹಾಗಾಗಿ ಇದೆಲ್ಲವನ್ನು ಬೆಳೆಸ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ರೀತಿಯ ಅವಕಾಶ. ಭರತನಾಟ್ಯ ಆಗಿರ್ಬೋದು, ಯಕ್ಷಗಾನ, ಇದನ್ನು ಕಲಿಯೋದ್ರಿಂದ ಅದೆಲ್ಲವನ್ನು ನಾವು ಮೈಗೂಡಿಸ್ಕೊಳ್ಬೋದು ಅಂತ ಹೇಳ್ಬೋದು. ನಿಜ, ನೀವು ಹೇಳಿದ ಹಾಗೆ ಈ ಭಾವನೆಗಳಿಂದಲೇ ನೀವು ಜನರನ್ನು ಕ್ಯಾಚ್ ಮಾಡ್ಕೊಳ್ಳುವಂಥದ್ದು ಭರತನಾಟ್ಯ, ನಾವು ಅಂದ್ಕೊಂಡಿರುವ ಪ್ರಕಾರ. ಅಷ್ಟೇ ಅಲ್ಲದೆ ಈಗಿನ ಜನಾಂಗಕ್ಕೆ ಏನಂತ ಹೇಳಿದರೆ ಈ ಹಲವಾರು ಐತಿಹಾಸಿಕ ಕಥೆಗಳಾಗಿರ್ಬೋದು ಅಥವಾ ನಮ್ಮ ಹಿಂದಿನ ಆಚರಣೆಗಳ ಬಗ್ಗೆ ಗೊತ್ತಿಲ್ಲ. ಬಟ್ ನೀವು ಹೇಳಿದ್ದು ನಿಜ, ಸಂಸ್ಕಾರ ಎನ್ನುವಂಥದ್ದು ಭರತನಾಟ್ಯ ಆಗಿರ್ಬೋದು, ಯಕ್ಷಗಾನದಿಂದ ಬರುವಂಥದ್ದು. ಸೊ ನಿಮ್ಮ ಏನು ಮುಂದಿನ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರಲಿ, ವಿದ್ವತ್ತಾಗಿ ನೆಕ್ಸ್ಟ್ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಸೊ ಅದೆಲ್ಲವೂ ಆ ಆಸೆ ಕೈಗೂಡಲಿ ಅಂತ ನಾವು ಹೇಳ್ತಾ ಇರ್ತೇವೆ. ಸೊ ನಿಮ್ಮ ಈ ಒಂದು ಸಮಯಕ್ಕೆ ನೀವು ನಮಗೆ ಈ ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ರು ವಸುಂಧರಾ ಅವರು. ಉದಯೋನ್ಮುಖ ಭರತನಾಟ್ಯ ಪ್ರತಿಭೆ, ಯಕ್ಷಗಾನ ಪ್ರತಿಭೆ, ಅಷ್ಟೇ ಅಲ್ಲದೆ ಬ್ರೈಡಲ್ ಮೇಕೋವರ್ ಕೂಡ ಮಾಡ್ತಾ ಇರುವಂತಹ ಒಬ್ಬ ಪ್ರತಿಭೆ ನಮ್ಮ ಜೊತೆ ಇದ್ರು. ಇದೇ ರೀತಿ ಪ್ರತಿ ವಾರವೂ ಹೊಸ ಹೊಸ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಾ ಇರ್ತೇವೆ. ನಾನು ಪಲ್ಲವಿ ಸಂತೋಷ್. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.